ನಾವೀಗ ಇರುವಂತಹದ್ದು ಸಂತೆಕಟ್ಟೆಯಲ್ಲಿ, ಬೆಳ್ತಂಗಡಿಯ ಸಂತೆಕಟ್ಟೆಯಲ್ಲಿ ಒಂದು ಲಕ್ಕಿ ಸ್ಟಾರ್ ಅನ್ನುವಂತಹ ಬೋರ್ಡನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಪವರಾನ್ ಸಂಸ್ಥೆಯವರು ಬ್ಯಾಟ್ರಿ, ಇನ್ವರ್ಟರ್, ಸೋಲಾರ್, ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಪೇಂಟ್ಸ್ ಪ್ರೆಸೆನ್ಸ್ ಮಾಡುವಂತಹ ಮಂಜುನಾಥ ಕಾಂಪ್ಲೆಕ್ಸ್ ಸಂತೆಕಟ್ಟೆ ಇಲ್ಲಿರುವಂತಹ 1,000 ರೂಪಾಯಿಯ ಒಂದು ಕಂತು ಪ್ರತಿ ತಿಂಗಳಿಗೆ 24 ತಿಂಗಳು ಇದೆ. 24 ಲಕ್ಕಿ ಡ್ರಾ ಮತ್ತು 30 ಆಕರ್ಷಕ ಬಹುಮಾನ ಅನ್ನುವಂತಹ ವಿಶೇಷವಾದಂಥ ಬೋರ್ಡನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸದಸ್ಯರು ಸಮಯಕ್ಕೆ ಸರಿಯಾಗಿ 24 ಕಂತುಗಳನ್ನು ಪಾವತಿಸಿದರೆ ಡ್ರಾ ಆಗದೇ ಇರುವ ಸದಸ್ಯರಿಗೆ 1,000 ಮೊತ್ತವನ್ನು ಬೋನಸ್ ಆಗಿ ಆ್ಯಡ್ ಮಾಡಲಾಗುವುದು ಅಂತಲೇ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಎಲ್ಲ ಹೋರ್ಡಿಂಗ್ಸ್ ಹಾಕಿದ್ದಾರೆ. ಭಾಳ ವಿಶೇಷವಾಗಿ ಹೋರ್ಡಿಂಗ್ಸ್ ಕಾಣಸಿಗ್ತಾ ಇದೆ. ಹಿಂದೆ ಸದಸ್ಯರಾಗಿ ಅನ್ನುವಂಥದ್ದನ್ನು ಬರೆದಿದ್ದಾರೆ. ನೋಡುವ, ಪವರನ್ ಸಂಸ್ಥೆಯೂ ಕೂಡ ಇಲ್ಲೇ ಇದೆ. ಇದು ಸಂತೆಕಟ್ಟೆಯ ಅಯ್ಯಪ್ಪ ಮಂದಿರ. ಸಂತೆಕಟ್ಟೆ ಅಯ್ಯಪ್ಪ ಮಂದಿರದ ಕರೆಕ್ಟ್ ಆಪೋಸಿಟ್ ಅಥವಾ ಕರೆಕ್ಟ್ ಎಡಭಾಗದಲ್ಲಿ ಪವರನ್ ಸಂಸ್ಥೆ ಇದೆ. ಪವರನ್ ಸಂಸ್ಥೆ ಎಲ್ಲಿದೆ ಅನ್ನುವಂಥದ್ದು ಮಂಜುನಾಥ ಕಾಂಪ್ಲೆಕ್ಸ್ನ ಅಲ್ಲಿರುವಂತಹ ಸಂಸ್ಥೆ. ಅಲ್ಲಿ ಪವರನ್ ಸಂಸ್ಥೆ ಕಾರ್ಯನಿರ್ವಹಿಸ್ತಿದೆ. ಅಲ್ಲಿ ಕೇಳುವ ಈ ಆಫರ್ ಏನು, ಲಕ್ಕಿ ಸ್ಟಾರ್ ಯಾರು, ಹೇಗಾಗ್ತಾ ಇದೆ, ಇದು 9ನೇ ವರ್ಷದ ಲಕ್ಕಿ ಸ್ಟಾರ್ ಅಂತೆ. ನೋಡುವ ಏನೆಲ್ಲ ಸಿಗುತ್ತೆ, ಏನೆಲ್ಲ ಆಫರ್ಗಳಿದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವ. ಪವರಾನ್ ಸಂಸ್ಥೆಯವರು ಶೀತಲ್ ಜೈನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಲಕ್ಕಿ ಸ್ಟಾರ್ ಏನು, ಅದು ಹೇಗೆ, ಮತ್ತು ನಿಮ್ಮ ಸಂಸ್ಥೆಯಲ್ಲಿರುವಂಥ ಪ್ರಾಡಕ್ಟ್ಗಳನ್ನೊಮ್ಮೆ ತೋರಿಸಿ, ಮತ್ತು ಏನು ಸಿಗುತ್ತೆ ಅವರಿಗೆ ಅಂತ. ಲಕ್ಕಿ ಸ್ಟಾರಲ್ಲಿ ನಮ್ಮದು ಮಂತ್ಲಿ 1,000 ರೂಪೀಸ್ ಪೇಮೆಂಟ್ ಇರುತ್ತೆ ತಿಂಗಳಿಗೆ. ತಿಂಗಳ ಮೊದಲಿಂದ ನಾನು 9 ವರ್ಷದಿಂದ ಮಾಡ್ತಾ ಬರ್ತಾಯಿದ್ದೇವೆ. 9 ವರ್ಷದಿಂದ ಈಗ ಇದು 9ನೇ ಬಾರಿ ರನ್ನಿಂಗ್ ಆಗ್ತಾಯಿರೋದು ಸ್ಕೀಮು. ಇದಂದರೆ ಸ್ವಲ್ಪ ವಿಶೇಷವಾಗಿ ಇದನ್ನು ನಾವು ಪ್ರಮೋಟ್ ಮಾಡ್ತಾಯಿದ್ದೇವೆ. ಹೇಗಂತೇಳಿದರೆ 1,000 ರೂಪೀಸ್ ಮಂತ್ಲಿ ಕಟ್ಟಿ ತಿಂಗಳಿಗೆ ಅವರಿಗೂ ಜಾಯ್ನಿಂಗ್ ಲಕ್ಕಿ ಗಿಫ್ಟನ್ನು ನಾವು ಪ್ರಮೋಟ್ ಮಾಡ್ತೇವೆ. ಮತ್ತು ಸ್ಟಾರ್ಟ್ ಆದಮೇಲೆ ಎವ್ರಿ ಮಂತ್ 30,000 ಎಬೋವ್ ಪ್ರಾಡಕ್ಟ್ ಡ್ರಾದಲ್ಲಿರ್ತದೆ. 3 3 ವೀಲರ್ಸ್ ವೆಹಿಕಲ್ ಇರ್ತದೆ ಇದರಲ್ಲಿ. 2 ವೀಲರ್ ವೆಹಿಕಲ್ ಡ್ರಾದಲ್ಲಿರ್ತದೆ. ಅದು 3 ಕಟ್ಟಿದ ಅದರ ನಂತರ ಯಾರು ಡ್ರಾ ಆಗ್ತಾರೆ ಅವ್ರಿಗೆ ಕಟ್ಟಲಿಕ್ಕೆ ಆ ನಂತರ ಐಟಮ್ ಇರೋದಿಲ್ಲ, ಅಮೌಂಟ್ ಕಟ್ಟಲಿಕ್ಕೆ ಇರೋದಿಲ್ಲ. ಡ್ರಾ ನಂತರ ಇರೋದಿಲ್ಲ ಕಟ್ಟಲಿಕ್ಕೆ. ಕಡೆ ತನಕ ಕಟ್ಟಿದವನಿಗೆ ಕಟ್ಟಿದವರಿಗೆ 1,000 ರೂಪೀಸ್ ಬೋನಸ್ ಆ್ಯಡ್ ಮಾಡಿ 25,000 ರೂಪೀಸ್ ಅಮೌಂಟ್ ಅವ್ರದ್ದು ಆ್ಯಡ್ ಆಗಿರ್ತದೆ. ಅದರಲ್ಲಿ ಯಾವುದೇ ಪ್ರಾಡಕ್ಟನ್ನು ನಮ್ಮಲ್ಲಿರೋದನ್ನು ಅವರು ತಗೋಬೋದು, ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ, ಇದೇ ತಗೋಬೋದು ಅದೇ ತಗೋಬೋದು, ಯಾವುದು ರಿಸ್ಟ್ರಿಕ್ಷನ್ ಇಲ್ಲ. ಈಗ ಅವನೇನಾದರೂ ಒಂದು ಪ್ರಾಡಕ್ಟ್ ತಗೊಂಡು 25,000ಕ್ಕೆ, ಆ ನಂತರ 25,000 ಪ್ರಾಡಕ್ಟ್ ಮೇಲೆ ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ? ಪ್ರಾಡಕ್ಟ್ ಮೇಲೆ ನಿಮಗೆ 5 to 35% ಡಿಸ್ಕೌಂಟ್ ಇರ್ತದೆ. ಅದು ಸ್ಕೀಮ್ ಮೇಲೇನು ಇರ್ತದೆ. ನಮ್ಮದು ನಾರ್ಮಲ್ ಕಸ್ಟಮರ್ಸಿಗೂ 5 to 35% ಡಿಸ್ಕೌಂಟ್ ಇರ್ತದೆ. ಈಗ ಪವರಾನ್ ನಿಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಇದೆ ಸ್ವಲ್ಪ ತೋರಿಸಿ. ಇಲ್ಲಿ ವೆಹಿಕಲ್ ಬ್ಯಾಟ್ರಿಗಳು, 2 ವೀಲರ್ ವೆಹಿಕಲ್ಸ್ ಬ್ಯಾಟ್ರಿಗಳು, ಎಲ್ಲ ಕೆಟಗರಿ ಬೈಕ್ ಬ್ಯಾಟ್ರಿಗಳು ಸಿಗ್ತದೆ. ಆನಂತರ ಇಲ್ಲಿ ನಿಮಗೆ 4 ವೀಲರ್ಸ್ ವೆಹಿಕಲ್ ಬ್ಯಾಟ್ರಿಗಳೆಲ್ಲ ಗಾಡಿದು ವೆಹಿಕಲ್ ಬ್ಯಾಟ್ರಿಗಳು ಸಿಗ್ತದೆ. ನಂತರ ಇಲ್ಲಿ ಇನ್ವರ್ಟರ್ ಬ್ಯಾಟ್ರಿ, ಲುಮಿನಾಸ್, ಸುಪ್ರೀಮ್, ನಿಮಗೆ ಮೈಕ್ರೋಟೆಕ್, ಮತ್ತು ಈ ಕಡೆ ಹೋದರೆ ಮೆಗ್ಯಾಂಪ್ ಇರ್ತದೆ, ಅಮ್ರಾನ್ ಬ್ಯಾಟ್ರಿ ಇರ್ತದೆ, ಮತ್ತು ವಿಗಾರ್ಡ್ ಬ್ಯಾಟ್ರಿ ಸಿಗ್ತದೆ, ಅಮ್ರಾನ್ ಇನ್ವರ್ಟರ್ಸ್, ಮತ್ತು ಎಲೆಕ್ಟ್ರಾನಿಕ್ಸ್, ಸುಪ್ರೀಮ್. ಇದು ಸೋಲಾರ್ ಪ್ರಾಡಕ್ಟ್. ಸೋಲಾರಲ್ಲಿ ಎಲ್ಲ ಕೆಟಗರಿ 4 ಕಂಪ್ನಿಗಳಿದೆ. ನಮ್ಮದು ಐಕಾನ್ ಇದೆ, ಸುಪ್ರೀಮ್ ಇದೆ, ಸನ್ಝೋನ್ ಇದೆ, ಸನ್ಸ್ಟ್ರೋಮ್ ಅಂತೇಳಿದೆ, 4 ಬ್ರ್ಯಾಂಡ್ಗಳಿದೆ. ನಂತರ ಎಲೆಕ್ಟ್ರಾನಿಕ್ಸ್ ಐಟಮ್ಗಳು, ಫ್ರಿಜ್, ವಾಷಿಂಗ್ ಮಿಷಿನ್, ಮತ್ತು ಹೋಮ್ ಅಪ್ಲೈನ್ಸಸ್ ಐಟಮ್ಸ್ಗಳು, ಮತ್ತು ಮಿಕ್ಸಿ, ಮತ್ತು ಫರ್ನಿಚರ್ಸ್ ಐಟಮ್ಗಳು, ಸೋಫಾ ಸೆಟ್ಸ್, ಡೈನಿಂಗ್ ಸೆಟ್, ಹೋಮ್ ಅಪ್ಲೈನ್ಸಸ್ ಎಲ್ಲ ಐಟಮ್ಸ್ಗಳು ಸಿಗ್ತದೆ. ಆಮೇಲೆ ಗಾಡ್ರೇಜ್ ಐಟಮ್ಗಳು ಇದ್ದಾವೆ. ಇದೆಲ್ಲ ಡ್ರಾದಲ್ಲಿದೆಯಾ? ಡ್ರಾದಲ್ಲಿದೆ, ಎಲ್ಲ ಡ್ರಾದಲ್ಲೂ ಇದೆ ಐಟಮ್ಗಳು. ಮತ್ತು ಅವರು ಐಟಮ್ ಡ್ರಾ ಆಗದೇ ಇರೋರಿಗೆ ಯಾವುದು ಬೇಕಾದರೂ ಐಟಮ್ ತಗೋಬೋದು. ಅದರಲ್ಲಿ ನಮ್ಮದು ಫಿಕ್ಸ್ ಅಂತ ಯಾವುದು ಐಟಮ್ಗಳಿಲ್ಲ, ಯಾವುದು ಬೇಕಾದರೂ ಐಟಮ್ಗಳು ತಗೋಬೋದು. ಅದರಲ್ಲಿ ಒಳಗಡೆ ಗಾಡ್ರೇಜ್ಗಳಿದ್ದಾವೆ, ವಾಷಿಂಗ್ ಮಿಷಿನ್ಗಳಿದ್ದಾವೆ, ಮತ್ತು ಹೋಮ್ ಅಪ್ಲೈನ್ಸಸ್ ಎಲ್ಲ ಐಟಮ್ಗಳಿದ್ದಾವೆ. ಹೋಮ್ ಅಪ್ಲೈನ್ಸಸ್ ಫ್ಯಾನ್ ಎಲ್ಲ ಕೆಟಗರಿ, ಗ್ರೈಂಡರ್ಗಳು, ಇನ್ವರ್ಟರ್ ಕೆಟಗರಿಗಳು, ಸಿಂಗಲ್ ಬ್ಯಾಟ್ರಿಯಿಂದ ದೊಡ್ಡ ಸಿಸ್ಟಮ್ನವರೆಗೂ ನಮ್ಮಲ್ಲಿ ಅವೈಲೇಬಿಲಿಟಿ ಇದ್ದಾವೆ. ಮತ್ತು ವಿತ್ ಸರ್ವಿಸ್, ನಮ್ಮದೇ ಸರ್ವಿಸ್ ಪ್ರೊವೈಡ್ ಮಾಡ್ತೇವೆ. ನಾವೇ ಮಾಡ್ತೇವೆ. ಗಾಡ್ರೇಜಸ್ ವುಡ್ಡಿದ್ದು ಇದೆ, ಮೆಟಲ್ ಇದೆ, 2 ಟೈಪ್ ಇದು ಗಾಡ್ರೇಜ್ಗಳಿದ್ದಾವೆ ನಮ್ಮಲ್ಲಿ. ಈ ಲಕ್ಕಿ ಡ್ರಾ ಈಗ 9ನೇ ವರ್ಷದ್ದು ಅಂತ ಹೇಳ್ತಿದ್ದಾರೆ. 8 ವರ್ಷ ಹೇಗಾಗಿದೆ? 8 ವರ್ಷದ್ದು ನಾವು ಹೇಳೋದಕ್ಕಿಂತ ನಮ್ಮ ಗ್ರಾಹಕರಲ್ಲಿ ಕೇಳಿದರೆ ಅದು ಉತ್ತಮ ಅಂತ ಅನಿಸುತ್ತೆ. ನಾವು ಹೇಳಿದರೆ ಅದು ನಾವೇ ಹೇಳಿದಾಗೆ ಆಗ್ತದೆ. ನಮ್ಮ ಗ್ರಾಹಕರಲ್ಲಿ ಕೇಳಿದರೆ ಉತ್ತಮ ಅಂತ ಅನಿಸ್ತದೆ ನನಗೆ. ಗ್ರಾಹಕರಲ್ಲಿ ಮಾತನಾಡಿಸುವ ಶಂಕರ್ ರಾವ್ ಅಂತ, ಬೆಳ್ತಂಗಡಿಯ ವಾಣಿ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ಉಪನ್ಯಾಸಕ ಮತ್ತು ಇಲ್ಲಿಯ
ರೆಗ್ಯುಲರ್ ಕಸ್ಟಮರ್. ಅದಲ್ಲದೆ ಬೆಳ್ತಂಗಡಿಯ 𝐺CIನ ಪ್ರಸ್ತುತ ಅಧ್ಯಕ್ಷ. ಜನಮಾನಸದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಬೆಳ್ತಂಗಡಿಯ ಪಾಲಿನ ಒಂದು ಸಂಸ್ಥೆ ಪವರಾನ್. ಈ ಪವರಾನಿಗೆ ಒಂದು ಹೊಸ ಒಂದು ಆಯಾಮಕ್ಕೆ ಅಥವಾ ಒಂದು ಹೊಸ ಒಂದು ಜನರನ್ನು ಆಕರ್ಷಿಸಲಿಕ್ಕೆ ಮತ್ತು ತನ್ನಲ್ಲಿರುವಂಥ ಉತ್ಪನ್ನಗಳ ಗುಣಮಟ್ಟವನ್ನು ಮಧ್ಯಮ ಮತ್ತು ಒಂದು ಬಡ ಜನಗಳಿಗೆ ತಿಳಿಸಬೇಕು ಅಂತ ಹೇಳುವ ಕಾರಣಕ್ಕಾಗಿ ಒಂದು ಲಕ್ಕಿ ಸ್ಕೀಮ್ ಅಂತ ಹೇಳುವಂಥ ಒಂದು ಹೊಸ ಒಂದು ವಿಭಿನ್ನ ಯೋಚನೆಯೊಂದಿಗೆ ಅವರು ಈಗಾಗಲೇ ಒಂದು ಸ್ಕೀಮನ್ನು ಪ್ರಾರಂಭಿಸಿದ್ದಾರೆ. ಈ ಹಿಂದಿನ ವರ್ಷಗಳಲ್ಲಿಯೂ ಕೂಡ ಇಂತಹ ಸ್ಕೀಮ್ಗಳನ್ನು ಬೆಳ್ತಂಗಡಿ ಜನತೆಗೆ ಅವರು ಆಲ್ರೆಡಿ ಪ್ರಸ್ತುತಪಡಿಸಿದ್ದು, ಆ ಸ್ಕೀಮ್ಗಳ ಒಬ್ಬ ಪ್ರಯೋಜನ ಪಡೆದಿರುವಂಥ ಒಬ್ಬ ವ್ಯಕ್ತಿಯಾಗಿ ನಾನು ಆ ಸಂಸ್ಥೆಯ ಒಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇದರ ಹಿಂದಿನ ಸ್ಕೀಮ್ಗಳಲ್ಲಿ ನಾವು ಕೂಡ ದುಡ್ಡನ್ನು ಹಾಕಿದಾಗ ಅಲ್ಲಿ ನಮಗೆ ಕೊಟ್ಟಿರುವಂಥ ಸೇವೆ ಮತ್ತು ಆ ಸ್ಕೀಮ್ ಮುಗಿದ ನಂತರಕ್ಕೆ ನಾವು ತೆಗೆದುಕೊಂಡಿರುವಂಥ ಉತ್ಪನ್ನಗಳು ಇದೆಲ್ಲವೂ ಕೂಡ ಬಾಕಿ ಕಡೆಗಳಲ್ಲಿ ನಾವು ಪೇಪರ್ಗಳಲ್ಲಿ ಟಿ ವಿಯಲ್ಲಿ ನೋಡುವ ಪ್ರಕಾರ ಸ್ಕೀಮಲ್ಲಿ ಮೋಸ ಆಯಿತು, ಹಾಗಾಯಿತು, ಹೀಗಾಯಿತು ಅಂತ. ಆದರೆ ಈ ಪವರಾನ್ನಲ್ಲಿ ಇವರು ಮಾಡಿರುವಂಥ ಸ್ಕೀಮಿನಲ್ಲಿ ನಮಗೆ ದೊರೆಯುವಂಥ ಉತ್ಪನ್ನಗಳು ಅದೆಲ್ಲವೂ ಕೂಡ ಕ್ವಾಲಿಟಿ ಇರುವಂಥದ್ದು. ಅದಾದ ನಂತರ ಅವರು ಕೊಡುವಂಥ ಸೇವೆಯೂ ಕೂಡ ನಮಗೆಲ್ಲರಿಗೂ ಕೂಡ ರೀಚ್ ಆಗಿದೆ. ಅಂದರೆ ಈ ಪವರಾನ್ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಮಧ್ಯಮ ವರ್ಗದವರು, ಬಡ ವರ್ಗದವರು, ಯಾವುದೇ ವರ್ಗ ಆಗಿರಲಿ, ಶ್ರೀಮಂತ, ಮಧ್ಯಮ, ಬಡ ಯಾವುದೇ ವರ್ಗದವರಾದರೂ ಕೂಡ ಎಲ್ಲರಿಗೂ ಕೂಡ ಉತ್ತಮವಾದ ಸೇವೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಅವರ ಉದ್ದೇಶ ಆಗಿರ್ತದೆ. ಆ ಕಾರಣಕ್ಕಾಗಿ ಪವರಾನ್ ಸಂಸ್ಥೆ ಯಾವಾಗದಿಂದ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಈ ಒಂದು ಸಂಸ್ಥೆಯ ಗ್ರಾಹಕನಾಗಿ ಬಹಳ ಖುಷಿಯಿಂದ ನಿಮ್ಮೆದುರು ನಾನು ಆ ಸಂಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದೆಷ್ಟೋ ಕಸ್ಟಮರ್ಗಳನ್ನು ನಾವು ಕೂಡ ಇವರಿಗೆ ಇಂಟ್ರೊಡ್ಯೂಸ್ ಮಾಡಿದಾಗಲೂ ಕೂಡ ಅವರಿಗೂ ಕೂಡ ನಮಗೆ ಕೊಟ್ಟ ಸೇವೆಯನ್ನು ಕೂಡ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಆ ಒಂದು ಸಂತೋಷ ನಮಗಿದೆ. ಈ ಸಂಸ್ಥೆ ಇನ್ನಷ್ಟು ಹೆಸರು ಮಾಡಲಿ ಮತ್ತು ಈ ಲಕ್ಕಿ ಸ್ಕೀಮ್ ಏನು ಮಾಡಿದ್ದಾರೆ ಈ ವರ್ಷದ್ದು, ಅದಕ್ಕೆ ನಾವೆಲ್ಲರೂ ಕೂಡ ಸೇರಿಕೊಂಡು ಸಪೋರ್ಟ್ ಮಾಡುವ. ಯಾರು ತಿಂಗಳ ಎಂಡಿಗೆ ಸ್ಯಾಲ್ರಿಯನ್ನು ಅರ್ನ್ ಮಾಡುವಂಥ ಒಬ್ಬ ವ್ಯಕ್ತಿಗೆ ಈ ಸ್ಕೀಮಿನಿಂದ ಭಾಳ ಉಪಯೋಗ ಆಗ್ತದೆ. ಒಮ್ಮೆಲೆ ಲಾಟ್ ಅಮೌಂಟ್ ಕೊಟ್ಟು ಒಂದು ಯಾವುದೋ ಒಂದು ಉತ್ಪನ್ನಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ಕಷ್ಟ ಆಗ್ತದೆ. ಆದರೆ 1,000 ರೂಪಾಯಿ ತಿಂಗಳಿಗೆ ಹಾಕಿದಾಗ ಅದು 24 ಕಂತು ಅಂತೇಳಿ ಆದ ನಂತರಕ್ಕೆ ನಮಗೆ ಒಂದು ದೊಡ್ಡ ಅಮೌಂಟ್ ಆಗಿರ್ತದೆ. ಸೊ ಒಂದು ಒಳ್ಳೆಯ ಯೋಚನೆಯೊಂದಿಗೆ ಇಳಿದಿದ್ದಾರೆ. ನಾವೆಲ್ಲರೂ ಸಪೋರ್ಟ್ ಮಾಡುವ. ಪವರಾನ್ ಸಂಸ್ಥೆಗೆ ಬೆಳ್ತಂಗಡಿಯಲ್ಲಿ ಇನ್ನಷ್ಟು ಪವರಾನ್ ಸಂಸ್ಥೆ ಬೆಳ್ತಂಗಡಿಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿ ಮತ್ತು ಇನ್ನಷ್ಟು ಹೆಸರನ್ನು ಮಾಡಲಿ ಅಂತ ಹೇಳುವಂಥ ಆಶಯ. ನಾನು ರಾಜೇಂದ್ರ ಎಂಬಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿ, ಇಲ್ಲಿ ಪ್ರೌಢಶಾಲೆ ವಿಭಾಗದಲ್ಲಿ ಕಳೆದ 4 ವರ್ಷದಿಂದ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಮೇಲಾಗಿ ನಮ್ಮ ಪವರಾನ್ ಸಂಸ್ಥೆಯ ನಾನು ಒಂದು ಗ್ರಾಹಕ ಅಂತ ಹೇಳಲಿಕ್ಕೆ ಬಹಳ ಖುಷಿ ಪಡ್ತಾ ಇದ್ದೇನೆ. ಇವರ ಸ್ಕೀಮ್ ಒಂದು ರೀತಿಯಲ್ಲಿ ನಮಗೆ ಹೆಚ್ಚು, ಅದು ಒಂದು ಸಾಮಾನ್ಯ ವರ್ಗದವರನ್ನು ತಲುಪಲಿಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಸ್ಕೀಮ್ ಅಂತ ಹೇಳ್ತಾ ಇದ್ದೇನೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಗ್ರಾಹಕರನ್ನು ತಲುಪುವಂಥ ವ್ಯವಸ್ಥೆಗಳು ಇವತ್ತು ಬಂದಿದೆ. ಆದರೆ ಪವರಾನ್ ಅಂತ ಒಂದು ಸಂಸ್ಥೆಯ ಮೂಲಕ ಬಹಳ ಸಾಮಾನ್ಯ ವರ್ಗದವರನ್ನೂ ತಲುಪುವಂಥ ಬೇರೆ ಬೇರೆ ಸ್ಕೀಮ್ನ ಮೂಲಕ ಇವತ್ತು ಪರಿಚಯ ಆಗ್ತಾ ಉಂಟು, ಜನ ಮನ ತಲುಪ್ತಾ ಉಂಟು. ಬಹಳ ಖುಷಿಯಾಗ್ತಾಯಿದೆ. ನಾನು ಗ್ರಾಹಕನಾಗಿ ಹೆಚ್ಚು ಪರಿಚಯ ಆಗಲಿಕ್ಕೆ ಕಾರಣನೇ ಸ್ಕೀಮು. ಈ ಸ್ಕೀಮ್ ಮುಖಾಂತರ ನಾನು ಸೇರಿಕೊಂಡೆ. ಕೊನೆಗೆ ಏನೊಂದು ಲಾಭ ಅಂತ ಹೇಳಿದರೆ, ನಾವು ಎಷ್ಟು ಕಟ್ತೇವೆ ಅದಕ್ಕಿಂತ ಕೊನೆಗೆ ಸ್ವಲ್ಪ ಸೇರಿಸಿ ನಾವು ಏನು ತಗೊಳ್ಳಿದ್ರೂ ಅವರು ನಮಗೆ ಒದಗಿಸಿಕೊಡ್ತಾರೆ. ಒಂದು ಮತ್ತೊಂದು ಮಿತವ್ಯಯ, ರಿಯಾಯಿತಿ ದರದಲ್ಲಿ, ಮತ್ತೊಂದು ಉತ್ಕೃಷ್ಟ ಮಟ್ಟದ ಸಾಧನ ಉಪಕರಣಗಳನ್ನು, ಗೃಹೋಪಯೋಗಿ ಬಳಕೆಯ ಬೇಕಾಗುವ ಉಪಕರಣಗಳನ್ನು ನಮಗೆ ತಂದು ತಗೊಳ್ಳಿಕ್ಕೆ ಒಂದು ಅನುಕೂಲ ಆಗ್ತದೆ. ಹಾಗಾಗಿ ಕಡಿಮೆ ಅವಧಿಯಲ್ಲಿ ಈ ಒಂದು ಸಂಸ್ಥೆ ಬೆಳೀತಾ ಇದೆ, ಗ್ರಾಹಕರನ್ನು ತಲುಪ್ತಾ ಇದೆ. ಬಹಳ ಹೆಮ್ಮೆ ಎನಿಸ್ತಾ ಇದೆ ಗ್ರಾಹಕನಾಗಿ. ಇನ್ನಷ್ಟು ಈ ಸಂಸ್ಥೆಯ ಈ ಮೂಲಕ ಒಂದು ಸಾಮಾನ್ಯ ಜನರನ್ನು ತಲುಪುವಂಥ ಕೆಲಸ ಆಗಲಿ, ಇನ್ನಷ್ಟು ಈ ಸಂಸ್ಥೆ ಹೆಚ್ಚೆಚ್ಚು ಬೆಳೀತು ಹೋಗಲಿ, ತುಂಬು ಶುಭ ಹಾರೈಕೆಗಳಿಂದ ಹೇಳ್ತೇವೆ. ಬಹಳ ಖುಷಿ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್, ಬೆಳ್ತಂಗಡಿಯ ಲಕ್ಕಿ ಸ್ಟಾರ್ ಯಾರಾಗ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಕೇಳಿಸ್ತಾ ಇದೆ. ಯಾಕೆಂತಂದರೆ ತಿಂಗಳಿಗೆ 1,000 ಈಗಲೇ ಸದಸ್ಯರಾಗ್ಬೋದು. ಪವರಾನ್ ಸಂಸ್ಥೆಯಲ್ಲಿ ನೀವು ಸದಸ್ಯರಾದರೆ ತಿಂಗಳಿಗೆ 1,000 ಕಟ್ಟಲಿಕ್ಕೆ ಇರುತ್ತೆ. 1,000ದಲ್ಲಿ ಪ್ರತಿ ತಿಂಗಳು ಕೂಡ ಒಬ್ಬ ಲಕ್ಕಿ ವಿನ್ನರ್ ಇರ್ತಾರೆ. ಆ ಲಕ್ಕಿ ವಿನ್ನರಿಗೆ 3 ದ್ವಿಚಕ್ರ ವಾಹನಗಳಿರ್ತಾರೆ, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಇಂಥದ್ದೆಲ್ಲವೂ ಕೂಡ ಗಿಫ್ಟಾಗಿ ನಿಮಗೆ ಸಿಗ್ತದೆ. ಅದರ ಜೊತೆಗೆ ಒಮ್ಮೆ ವಿನ್ ಆದವರು ಮತ್ತೊಮ್ಮೆ ಕಂತು ಕಟ್ಟೋದಕ್ಕೆ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಜೊತೆಗೆ ಕಡೆಯ ತನಕ ಯಾರು ಕಂತು ಕಟ್ತಾ ಇರ್ತಾರೋ ಅವರಿಗೆ 1,000 ಆ್ಯಡ್ ಮಾಡಿ 25,000ದ ಐಟಮ್ ಎನಿ
ಈ ಒಂದು ಸಂಸ್ಥೆಯಲ್ಲಿರುವಂಥ ಎನಿ ಐಟಮನ್ನು ತೆಗೆದುಕೊಳ್ಬೋದು. ಜೊತೆಗೆ ಆ ಐಟಮ್ಗೆ 5ರಿಂದ 35% ತನಕವೂ ಕೂಡ ಡಿಸ್ಕೌಂಟ್ ಕೊಡ್ತೀವಿ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಮತ್ತೊಂದು ವಿಶೇಷ ಅಂತಂದರೆ ಇನ್ನೊಂದು 5% ಆಚೆ ಈಚೆ ಡಿಸ್ಕೌಂಟ್ ಕೊಡ್ಬೋದು ಅವರು. ಈ ವಿಡಿಯೋ ನೋಡಿ ನಾವು ಬಂದಿದ್ದೇವೆ ಅಂತ ಹೇಳಿದರೆ ಅದಕ್ಕೂ ಕೂಡ ಡಿಸ್ಕೌಂಟ್ ಹೆಚ್ಚಿನದಾಗಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ಈ ವಿಡಿಯೋನ ಮಾಡ್ತಾ ಇದ್ದೇವೆ. ನೋಡಿ, ಇದೆಲ್ಲವೂ ಕೂಡ ಸಂಸ್ಥೆಯ ವಿಶೇಷತೆ. ಜೊತೆಗೆ ನೀವು ಕೂಡ ಪವರಾನ್ ಸಂಸ್ಥೆಯ ಈ ಒಂದು ಲಕ್ಕಿ ಸ್ಟಾರ್ ಕೂಪನ್ನ ವಿಜೇತರಾಗಬಹುದು. ಜೊತೆಗೆ ನೀವು ಹಿಂದೆ ಸದಸ್ಯರಾಗಿದ್ದರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಲಕ್ಕಿ ವಿನ್ನರ್ ಆಗಬಹುದು ಅನ್ನುವಂಥದ್ದನ್ನು ಹೇಳುತ್ತೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ, ಸಂತೆಕಟ್ಟೆ.